ನಿರಂತರ 21 ಗಂಟೆಗಳ ಕಾಲ ಭರತನಾಟ್ಯ ಕಲೆಯನ್ನು ಪ್ರದರ್ಶನ ಮಾಡಿ ವಿಶ್ವ ದಾಖಲೆ ಮಾಡಿದ ವಿದುಷಿ ದೀಕ್ಷಾ ವಿ ಅವರನ್ನು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಕರ್ನಾಟಕ ವತಿಯಿಂದ ಬ್ರಹ್ಮಾವರ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ನೆರವೇರಿಸಿ ಮಾತನಾಡಿದ ಸತ್ಯಜಿತ್ ಸುರತ್ಕಲ್ ಅವರು, ಭರತನಾಟ್ಯ ಕಲಾವಿದರು ಭಾರತದಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಆದರೆ ವಿಶ್ವಮಟ್ಟದಲ್ಲಿ ಅದ್ಭುತ ಸಾಧನೆ ಮತ್ತು ದಾಖಲೆ ಮಾಡಿದ ಬಿಲ್ಲವ ಸಮಾಜದ ಕುವರಿ ಒಬ್ಬಳು ಅಸಾಧ್ಯವಾದುದನ್ನು ಸಾಧ್ಯ ಎಂದು ಮಾಡಿದವರು ದೀಕ್ಷಾ ಎಂದರು. ಜಗತ್ತಿನಲ್ಲಿ ಯಾವುದೂ ಅಸಾಧ್ಯ ಅಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ಯಾವುದೂ ಅಸಾಧ್ಯ ಅಲ್ಲ ಅಂತ ಅಂತಹ ಅನೇಕ ಸಾಧಕರ ಕಥೆಗಳನ್ನು ಕೇಳಿದ್ವಿ ನಾವು. ಇತಿಹಾಸದ ಪುಟದಲ್ಲಿ ಯಾವತ್ತೂ ಅಜರಾಮರವಾಗಿ ಉಳಿಯೋರು ಯಾರು ಅಂತ ಕೇಳಿದ್ರೆ ಅಂತಹ ಸಾಧಕರು ಮಾತ್ರ. ಅಂತಹ ಒಬ್ಬ ಅಪರೂಪದ ಸಾಧಕಿ ಇವತ್ತು ನಮ್ಮೆಲ್ಲರ ಮುಂದೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮಗೆ ಬಹಳ ಹೆಮ್ಮೆಯ ವಿಚಾರ ಏನಂತ ಕೇಳಿದ್ರೆ, ಆ ಹೆಣ್ಣು ಮಗಳು ನಮ್ಮ ಸಮಾಜದವರು. ಸಾಧನೆ ಮಾಡಿರುವುದು ಒಂದು ಖುಷಿಯಾದ್ರೆ, ಸಾಧಕಿ ನಮ್ಮ ಸಮಾಜದವರು ಅನ್ನುವಂಥದ್ದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ. ಭರತನಾಟ್ಯ ಬಹುಶಃ ಎಲ್ಲರೂ ಮಾಡ್ತಾರೆ. ನೂರಾರಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಈ ದೇಶದಲ್ಲಿ ಭರತನಾಟ್ಯವನ್ನು, ಕಥಕ್ಕಳಿ ಇರ್ಬೋದು, ಕೂಚುಪುಡಿ ಇರ್ಬೋದು, ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ಅಭ್ಯಾಸ ಮಾಡಿದವರಿದ್ದಾರೆ. ಆದರೆ ನಿರಂತರವಾಗಿ 210 ಗಂಟೆಗಳ ಕಾಲ ಮಾಡುವಂಥದ್ದು ಪರಿಶ್ರಮ. ಗಂಟೆಗೆ ವಿಶ್ರಾಂತಿ ಕೇವಲ 5 ನಿಮಿಷ ಮಾತ್ರ, ಅಥವಾ 3 ಗಂಟೆಗೊಂದ್ಸರಿ 15 ನಿಮಿಷದ ವಿಶ್ರಾಂತಿ. ಅಂತಹ ಕನಿಷ್ಠ ವಿಶ್ರಾಂತಿ ತಗೊಂಡು 210 ಗಂಟೆ ಅಂತ ಹೇಳಿದ್ರೆ ಲೆಕ್ಕ ಮಾಡಿ 216 ಗಂಟೆ, 9 ದಿವಸಗಳ ಕಾಲ ನಿದ್ದೆ ಅನ್ನುವಂಥದ್ದು. ಸಮಿತಿಯ ನಾನಾ ಪದಾಧಿಕಾರಿಗಳಾದ ಅಚ್ಯುತ್ ಅಮೀನ್ ಕಲ್ಮಾಡಿ, ಹೋಧಳ ಶಿವು, ಮುಡುಬಾ ರಾಘವೇಂದ್ರ, ಸಂದೀಪ್ ಪಂಪ್ವೆಲ್, ರಾಜು ಪೂಜಾರಿ ಉಪ್ಪೂರು, ಜಗನ್ನಾಥ್ ಕೋಟೆ, ಪ್ರದೀಪ್ ಸುನಿಲ್ ಉಡುಪಿ, ಕರುಣಾಕರ್ ಪೂಜಾರಿ ಬ್ರಹ್ಮಾವರ, ಶಶಿಧರ್ ಅಮೀನ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿಕಾಸ್ ಸಣ್ಣ ಮಗುವಿನಿಂದಲೂ ಅಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಭರತನಾಟ್ಯ ಕ್ಲಾಸಿಗೆ ಕಳಿಸಿದ್ರು. ಆ್ಯಂಡ್ ಇದೇ ಥರ ಪ್ರೋತ್ಸಾಹ ಕೊಟ್ಕೊಂಡು ಬಂದದ್ದು ನನ್ನ ತಾಯಿ, ಅದರ ಜೊತೆ ನನ್ನ ತಂದೆ. ಆಮೇಲೆ ಮದುವೆ ಆದ್ಮೇಲೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ನನಗೆ ಭರತನಾಟ್ಯ ಎಲ್ಲ ಗೊತ್ತು. ತುಂಬ ಖುಷಿ ಆಗ್ತದೆ, ತುಂಬ ಪುಣ್ಯವಂತನ ನಾನು ಬೆಳೀಲಿಕ್ಕೆ. ಅದಾದ ಮೇಲೆ ಪ್ರೇರಣೆ ಅಂತ ಇದೇ ಮಾಡಬೇಕು, ವರ್ಲ್ಡ್ ರೆಕಾರ್ಡೇ ಮಾಡಬೇಕು ಅಂತ ಪ್ರೇರಣೆ ಸಿಕ್ಕಿದ್ದು ಸರ್ ವಿದ್ವಾನ್ ಯಶವಂತ್ ರೆಂಚಿ ಅಂತ. ಅವರು 24 hours ಸಿಂಗಿಂಗಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಅವರಿಂದ ನನಗೆ ತುಂಬ ಇನ್ಸ್ಪೈರ್ ಆದೆ ನಾನು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Friends Winner and Ply, Industrial Area, Baikampadi, Mangaluru.